ನಾನು ಹರ್ಷಿತಾ. ಕಾರವಾರ ಚಾನೆಲ್ಗೆ ಸ್ವಾಗತ. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸೇವಾ ಸಂಘ ನಿಯಮಿತ ಹೊಸಾಳಿ ಕಾರವಾರ ಇವರಿಂದ ಅಧ್ಯಕ್ಷರಾದ ಸುರೇಂದ್ರ ಮುರಳೀಧರ್ ಗಾಂವ್ಕರ್ ಇವರಿಗೆ ಸನ್ಮಾನ. ಕಾರವಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸೇವಾ ಸಂಘ ನಿಯಮಿತ ಹೊಸಾಳಿ ಕಾರವಾರ ಇವರ ವತಿಯಿಂದ ಸಂಘದ ಅಧ್ಯಕ್ಷರಾದ ಸುರೇಂದ್ರ ಮುರಳೀಧರ್ ಗಾಂವ್ಕರ್ ಇವರನ್ನು ಸನ್ಮಾನಿಸಲಾಯಿತು. ಸುರೇಂದ್ರ ಗಾಂವ್ಕರ್ ಇವರು ತಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಸಾಧನೆಗಳಿಂದಾಗಿ ಈಗಾಗಲೇ ಪ್ರತಿಷ್ಠಿತ ಕರ್ನಾಟಕ ಭೂಷಣ ಪ್ರಶಸ್ತಿ, ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ನೀಡುವ ಕರ್ನಾಟಕ ಸೇವಾ ಪ್ರಶಸ್ತಿ ಹಾಗೂ ವಿದ್ಯಾಸಿರಿ ಪೋಷಕ ಸೇವಾ ರತ್ನ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ. ತಮ್ಮನ್ನು ತಾವು ಸದಾಕಾಲ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಇವರು ದೇಸಿ ಕಲಾಕಾರ್ಸ್ ಹೊಸಾಳಿ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ, ಕೊಂಕಣ ಮರಾಠ ಮಂಡಳ ಸದಾಶಿವಗಡ ಇದರ ಉಪಾಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಮುಡ್ಗೇರಿ ಇದರ ಅಧ್ಯಕ್ಷರಾಗಿ ಹಾಗೂ ಕಾರವಾರ ಬಿಜೆಪಿ ಗ್ರಾಮೀಣ ಯುವ ಮೋರ್ಚಾ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಲೂಕಾ ಪಂಚಾಯತ್ ಕಾರವಾರ ಇದರ ನಿಕಟಪೂರ್ವ ಸದಸ್ಯರಾದ ಇವರು ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಪಡೆಯದೆ ಪಕ್ಷೇತರವಾಗಿ ಚುನಾಯಿತರಾಗಿ ಗಮನ ಸೆಳೆದಿದ್ದರು. ಸತತ 3 ಬಾರಿ ಗ್ರಾಮ ಪಂಚಾಯತ್ ಮುಡಿಗೇರಿ ಇದರ ಸದಸ್ಯರಾಗಿ ಆಯ್ಕೆಯಾದ ಇವರು 3ನೇ ಬಾರಿ ಆಯ್ಕೆಯಾದಾಗ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ತಮ್ಮ ರಾಜಕೀಯ ಸೇವೆಯ ಮೂಲಕ ಜನರ ಮನಸ್ಸನ್ನು ಗೆದ್ದ ಇವರು ಮೊದಲು ಹೊಸಾಳಿ ವಾರ್ಡಿನಿಂದ ಸ್ಪರ್ಧಿಸಿ ಗೆದ್ದು, ತದನಂತರ ಚುನಾವಣೆಯಲ್ಲಿ ತನ್ನದಲ್ಲದ ವಾರ್ಡ್ ಆದ ಅಂಗಡಿ ವಾರ್ಡಿನಿಂದ ಸ್ಪರ್ಧಿಸಿ ಪ್ರಚಂಡ ಬಹುಮತದಿಂದ ಗೆದ್ದಿರುವುದು ಇವರ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಸುರೇಂದ್ರ ಗಾಂವ್ಕರ್ ಇವರು ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬಳಕೆಗೆ ಒತ್ತು ಕೊಟ್ಟಿರುತ್ತಾರೆ ಹಾಗೂ ಇವರು ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾಗ ತಮ್ಮ ಬಳಿ ಲಭ್ಯವಿದ್ದ ಅನುದಾನ, ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಸಿ ಹಾಗೂ ಸ್ವಂತ ಹಣದಲ್ಲಿ ಮತ್ತು ಸಮಾನ ಮನಸ್ಕ ದಾನಿಗಳ ನೆರವಿನೊಂದಿಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿರುತ್ತಾರೆ. ಸನ್ಮಾನ ಸಮಾರಂಭದಲ್ಲಿ ಸಹಕಾರಿ ಸೇವಾ ಸಂಘ ಹೊಸಾಳಿ ಇದರ ಉಪಾಧ್ಯಕ್ಷರಾದ ಗುರುನಾಥ್ ಕುಶಾಲಿ ನಾಯ್ಕ್, ಸದಸ್ಯರಾದ ನಾಗೇಂದ್ರ ಶ್ರೀಕಾಂತ್ ವೆಳ್ನೇಕರ್, ರವಿ ರಾಮದಾಸ್ ಹೊಸಾಳಿಕರ್, ಕೃಷ್ಣಕಾಂತ್ ಗುರುದಾಸ್ ನಾಯ್ಕ್, ನಂದಕಿಶೋರ್ ಬಿಕಾಜಿ ನಾಯ್ಕ್, ಅಂಜನಿ ಫಕೀರ್ ನಾಯ್ಕ್, ಸರಸ್ವತಿ ಧನಂಜಯ್ ನಾಯ್ಕ್, ವಿಮಲಾಬಾಯಿ ರಾಮದಾಸ್ ಹೊಸಾಳಿಕರ್, ಅಬ್ದುಲ್ ಕಲಾಂ ಮಸ್ತಿದ್ದೀನ್ ಬುಖಾರಿ ಹಾಗೂ ಸಂಘದ ಕಾರ್ಯದರ್ಶಿ ಪುರುಷೋತ್ತಮ್ ಫಕೀರ್ ನಾಯ್ಕ್ ಇವರು ಉಪಸ್ಥಿತರಿದ್ದರು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.